ಮಂಗಳೂರಿನಲ್ಲಿ ಇದೇ ಮೊಟ್ಟಮೊದಲ ಬಾರಿಗೆ ಮಂಗಳೂರಿನ ವಾಮಂಜೂರಿನ ಶ್ರೀದೇವಿ ಮೈದಾನದಲ್ಲಿ KA1920 ಯುನೈಟೆಡ್ ಆಫ್ ರೋಡರ್ಸ್ ಸ್ಪರ್ಧೆ ಸೀಸನ್ 1 ನಡೆಯಿತು. ಮಂಗಳೂರು ನಗರದ ಪೊಲೀಸ್ ಉಪಾಯುಕ್ತರಾದ ಹರಿರಾಮ್ ಶಂಕರ್ ಅವರು KA1920 ಯುನೈಟೆಡ್ ಆಫ್ ರೋಡರ್ಸ್ಗೆ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಮಂಗಳೂರು ಪ್ರವಾಸೋದ್ಯಮ ನಗರವಾಗಿದ್ದು ಇಲ್ಲಿಗೆ ಆಫ್ ರೋಡರ್ ಸ್ಪರ್ಧೆಯ ಅಗತ್ಯವಿದೆ. ಈಗಾಗಲೇ ಮುಲ್ಕಿಯಲ್ಲಿ ಸರ್ಫಿಂಗ್ ಕ್ರೀಡೆಗಳನ್ನು ಆಯೋಜನೆ ಮಾಡಿ ಪ್ರಸಿದ್ಧಿಯನ್ನ ಪಡೆದಿದ್ದು, ಇದೀಗ ಆಫ್ ರೋಡರ್ಸ್ ಆಯೋಜನೆ ಮಾಡುವ ಮೂಲಕ ಮತ್ತಷ್ಟು ಸ್ಫೂರ್ತಿದಾಯಕವಾಗಿದೆ ಎಂದು ಹೇಳಿದರು. And not just about cooperating and facilitating this event, more than that, I've personally talked with the DC also. I've told him that this is one thing that can put Mangalore and especially this area back on the tourism map. So he has personally assured me that he will come one day, explore this. Yesterday also I personally talked with him regarding this event, and even the municipal corporation commissioner also have told. So along with all the other tourism activities that are being promoted, I think sooner or later we will have the KA1920 off-roaders and their event, as part of the Mangalore tourism map, along with the Malpe surfing, the surfing you have in Mulki, and among a lot of other things that Mangalore has to offer. ಅನಂತರ ಪ್ರದೀಪ್ ಅವರು ಮಾತನಾಡಿ, ಯುನೈಟೆಡ್ ಆಫ್ ರೋಡರ್ಸ್ ಕ್ಲಬ್ ಇದೇ ಮೊದಲ ಬಾರಿಗೆ ಮಂಗಳೂರಿನಲ್ಲಿ ಆಫ್ ರೋಡರ್ಸ್ ಹಮ್ಮಿಕೊಂಡಿದೆ. ಮೊದಲಿನಿಂದಲೂ ಸಾಮಾಜಿಕ ಕಾರ್ಯಗಳಿಗೆ ಪ್ರೋತ್ಸಾಹವನ್ನ ನೀಡುತ್ತಿದ್ದೇವೆ ಎಂದು ಹೇಳಿದರು. KA1920 ಯುನೈಟೆಡ್ ಆಫ್ ರೋಡರ್ಸ್ ವತಿಯಿಂದ ಇವತ್ತು ನಾವು ಇಲ್ಲಿ ಶ್ರೀದೇವಿ ಮೈದಾನದಲ್ಲಿ ಇದು ಪ್ರಥಮ ಬಾರಿಗೆ ಅಂದರೆ ಯುನೈಟೆಡ್ ಆಫ್ ರೋಡರ್ಸ್ ಕ್ಲಬ್ ನಾವು ರಿಜಿಸ್ಟರ್ ಕ್ಲಬ್ ಆಗಿದ್ದು ಇವತ್ತು ನಾವು ಈ ಒಂದು ಇವೆಂಟನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ KA1920 ಯುನೈಟೆಡ್ ಆಫ್ ರೋಡರ್ಸ್ ಬಗ್ಗೆ ಹೇಳಬೇಕಾದ್ರೆ ಮೊದಲಿಂದಲೂ ಕೂಡ ನಾವು ಸಾಮಾಜಿಕ ಕಾರ್ಯಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಮತ್ತು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ಗೆ ಮತ್ತು ಚಾರಿಟಿಗೋಸ್ಕರ ಕೂಡ ನಾವು ಒಂದು ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಅವಿಭಜಿತ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಉತ್ಸಾಹಿ ಆಫ್ ರೋಡರ್ಸ್ ಏನಿದ್ದೇವೆ ನಾವು ಮಾಡಿಕೊಂಡಂಥ ಇದು ಒಂದು ಕ್ಲಬ್ ಇವಾಗ ಅದು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಅನಂತರ ಯುನೈಟೆಡ್ ಆಫ್ ರೋಡರ್ಸ್ ಕ್ಲಬ್ನ ಖುಷಿತ್ ಅವರು ಮಾತನಾಡಿ, ತುಳುನಾಡಿನ ಯುವಕರೆಲ್ಲ ಸೇರಿಕೊಂಡು ಆಫ್ ರೋಡರ್ಸ್ ಇವೆಂಟ್ ಅನ್ನು ಹಮ್ಮಿಕೊಂಡಿದ್ದೇವೆ. ದೇಶದ ವಿವಿಧೆಡೆಗಳಿಂದ ಸ್ಪರ್ಧಿಗಳು ಆಗಮಿಸಿದ್ದಾರೆ ಎಂದು ಹೇಳಿದರು. ನಮ್ಮ ಫೋರ್ ವೀಲ್ ಗೇರ್ ಎಂಗೇಜ್ಮೆಂಟ್ ಒಂಜಿ ಓಲಾ ಗಾಡಿ ಪೋಂದಿನಡೆಗೆ ಪೂರ ಪೋಪುನಂಚಿನ ಒಂಜಿ ವೆಹಿಕಲ್ಸ್ ಪೂರ ವ್ಯವಸ್ಥೆಲುಂಡು. ಅಂಚನೆ ಬೇತೆ ಬೇತೆ ನಮ್ಮನೆಡೆ ಜನಕ್ಕೂ ಅಕಲ್ನ ಉತ್ಸಾಹ ಸ್ಕಿಲ್ ಅವು ಪೂರ ತೋಚ್ಪಾರ ಅಕಲ್ನ ವೆಹಿಕಲ್ಸ್ನ ಅಕಲೆ ಬೋಡ ಇದಕ್ಕ ಆಲ್ಟ್ರೇಷನ್ಸ್ ಮನ್ಫೇರ್ ಅಂಚನೆ ಒಂದು ಎಂಕಲ ಟೀಮ್ ಬೇಸಿಕ್ಲಿ ಎಂಚ ಫಾರ್ಮ್ ಐನ್ ಬಂಡ ಮೇಯ್ನ್ ಒಂಜಿ ಇವೆಂಟ್ಗೋಸ್ಕರ ಆಫ್ ರೋಡಿಂಗ್ ಎಂಕುಲು ಒಂಜಿ ಎಂಚ ಸ್ಪೋರ್ಟ್ ಆದ ಪ್ಯಾಷನ್ ಇತ್ತಿನಕುಲು ಪೂರ ಸ್ಪೋರ್ಟ್ ಆದ ಎಂಚ ತೋಚ್ಪಾಡು ಎಂಕುಲು ಒಂಜಿ ಆ ಪ್ಲ್ಯಾನ್ಡ್ ಎಂದು ಅಂತ. ಸೊ ಮುಲ್ಪ ನಮ್ಮ ಕರಾವಳಿ ಪ್ರದೇಶ ನಂಗೆ ಪೂರ ಗೊತ್ತಿತ್ತಿನಂಚನೆ ಫ್ಲಡ್ಸ್ ಅವನು ಪೂರ ಅವನು ಐಕ್ ಹತ್ರ ಎಂಕಲ ಗಾಡಿನ ಕಸ್ಟಮೈಸ್ ಆದ ಐಕ್ ಜನಕ್ಕಲ್ನ ಸೇವೆಗೋಸ್ಕರ ಐನ್ ಬಿಲ್ಡ್ ಬಂತಂದಿಲ್ಲ. ಕುಟ್ಲದ NDRF ಟೀಮ್ ದೊಟ್ಟಿಗೆ ಟೈಅಪ್ ಆದ ಅಕ್ಲೆಗೆ ಏಪ ಎಂಕಲ್ನ ಹೆಲ್ಪ್ ಬೋರ್ಡು ಐಕ್ ಪೂರ ಎಂಕಲು ಟೀಮ್ ದಕ್ಕಲು ರೆಡಿ ಆದ ಏಪಲ್ ಅಕ್ಲೆಗೆ ಸಪೋರ್ಟ್ ಉಂಡು. ಇನ್ನು ಯುನೈಟೆಡ್ ಆಫ್ ರೋಡರ್ಸ್ಗೆ ದೇಶದ ವಿವಿಧೆಡೆಗಳಿಂದ ಸುಮಾರು 40 ಸ್ಪರ್ಧಿಗಳು ಆಗಮಿಸಿದ್ದಾರೆ. ಸಾಮಾಜಿಕ ಕಳಕಳಿಗೋಸ್ಕರ ಈ ಇವೆಂಟ್ ಅನ್ನ ಯುನೈಟೆಡ್ ಆಫ್ ರೋಡರ್ಸ್ ಕ್ಲಬ್ನವರು ಆಯೋಜಿಸಿದ್ದಾರೆ. Audio Jungle. ಈ ಸಂದರ್ಭದಲ್ಲಿ ಅವಿನಾಶ್ ಹಡಪ, ಚಿತ್ರೇಶ್ ಶೆಟ್ಟಿ ಸೇರಿದಂತೆ ಯುನೈಟೆಡ್ ಆಫ್ ರೋಡರ್ಸ್ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು.
ಶರಸಾನ್ಯನ್ ವಿ4 ನ್ಯೂಸ್ ಮಂಗಳೂರು.